ಉಡುಪಿಯ ತ್ರಿಷಾ ಕಾಲೇಜಿನಲ್ಲಿ ಗಣೇಶನ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಲಾಯಿತು. ಇಲ್ಲಿ ಕಾಲೇಜಿನ ಮಕ್ಕಳೇ ಕಾಲೇಜನ್ನು ದೇಗುಲವಾಗಿ ಮಾರ್ಪಾಟುಗೊಳಿಸಿದ್ದಾರೆ ಅನ್ನುವಂತೆ ಸಿಂಗರಿಸಲಾಗಿತ್ತು. ಹಳ್ಳಿಯ ಸೊಗಡಿನಲ್ಲಿ ವಿದ್ಯಾವಿನಾಯಕ ಇಲ್ಲಿ ಕಂಗೊಳಿಸ್ತಾ ಇದ್ದ. ಕಾಲೇಜಿನ ಮಕ್ಕಳೇ ದೇವರ ಅರ್ಚಕರಾಗಿದ್ದರು. ಕಾಲೇಜಿನ ಮಕ್ಕಳೇ ಪ್ರಸಾದ ವಿತರಣೆ ಮಾಡಿದರು. ಕಾಲೇಜಿನ ಮಕ್ಕಳು ಅತ್ಯಂತ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ವಿವಿಧ ಶೈಲಿಗಳಿಂದ ಇಡೀ ಕಾಲೇಜನ್ನು ಅಲಂಕಾರಗೊಳಿಸಿದ್ರು. ಗಣಪನಿಗೆ ವಿವಿಧ ಬಗೆಯ ಭಕ್ಷ್ಯಗಳನ್ನು ಮಾಡಿ ಪೂಜೆ ಮಾಡಿದರು. ಇದು ಶಿಕ್ಷಣ ಸಂಸ್ಥೆಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಗಣೇಶೋತ್ಸವ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಒಂದಷ್ಟು ರಾಷ್ಟ್ರ ನೀವು ಟಾಪಿಕ್ ಅನ್ನ ಕೊಟ್ಟಿದ್ದೀರಿ, ಆದರೆ ಈ ಕಾಲೇಜಿಗೆ ನನಗಾಯಿತು, ನಾನು ಈ ಸಬ್ಜೆಕ್ಟ್ಗಿಂತ ಅದ್ಭುತವಾಗಿ ಸಾರ್ವಜನಿಕರು ಯಾರೂ ಮಾಡದಂತಹ ಒಂದು ಅದ್ಭುತವಾದ ಗಣೇಶೋತ್ಸವವನ್ನು ನೀವು ಮಾಡಿದ್ದೀರಿ. ನನಗೊಂದು ಬದ್ಧತೆ ಇದೆ. ಏನ್ ಬದ್ಧತೆ ಅಂತಂದ್ರೆ, ನನಗೆ ಯಾರು ವೇದಿಕೆಯನ್ನ ಕೊಡುತ್ತಾರೋ ಅವರನ್ನ ಹೊಗಳ್ತಾ ಭಾಷಣ ಮಾಡಬಾರದು ಅಂತ. ನೇರವಾಗಿ ನನಗೆ ಏನ್ ಅನಿಸಿದೆಯೋ ಅದನ್ನ ಬಿಟ್ಟು ಮಾತಾಡಬಾರದು ಅಂತ. ಆದರೆ ನಿಮ್ಮನ್ನ ನಾಲ್ಕು ಮಾತುಗಳಲ್ಲಿ ಕೊಂಡಾಡದೆ ನನಗೆ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ನೀವು ಗಣೇಶೋತ್ಸವವನ್ನ ಮಾಡಿದ್ದೀರಿ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಆ ದೇಣಿಗೆ ಬಳಕೆಯಾಗಿದೆ ಅಂತ ಹೇಳಿಕೊಳ್ಳಲಿಕ್ಕೆ ಖುಷಿ ಮತ್ತು ಹೆಮ್ಮೆ ಇದೆ. ಈ ವರ್ಷವೂ ಸಹ ವಿದ್ಯಾವಿನಾಯಕ ಮಹೋತ್ಸವಕ್ಕೆ ಒಂದಿಷ್ಟು ದೇಣಿಗೆ ಸಂಗ್ರಹಿಸಲ್ಪಡಲಿಕ್ಕಿದೆ. ಆ ದೇಣಿಗೆಯನ್ನು ಸಹ ಒಂದೊಳ್ಳೆಯ ಉದ್ದೇಶಕ್ಕಾಗಿ ಕನ್ನಡ ಮಾಧ್ಯಮ ಶಾಲೆಯ ಅಭಿವೃದ್ಧಿಗಾಗಿ ಬಳಕೆ ಮಾಡಿಕೊಳ್ಳುವಂತಹ ಉದ್ದೇಶ ನಮ್ಮದು. ಅಷ್ಟೇ ಅಲ್ಲದೆ ಇಂದು ಕಾಲೇಜು ಹಬ್ಬದ ರೀತಿಯಲ್ಲಿ ಮಾರ್ಪಟ್ಟಿದೆ. ಹಳ್ಳಿಯ ಸೊಗಡಿನಲ್ಲಿ ನಾವು ಕಾಲೇಜನ್ನು ಅಲಂಕರಿಸಿದ್ದೇವೆ. ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಸೇರಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಸಾರ್ವಜನಿಕರು ಸಹ ಬಂದು ಗಣಪತಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ತ್ರಿಷಾ ವಿದ್ಯಾ ಕಾಲೇಜಿನಲ್ಲಿ ಗಣೇಶ ಹಬ್ಬನ ಆಚರಿಸ್ತಾ ಇದ್ದೀವಿ. ಎಲ್ಲರೂ ನಾವು ವಿದ್ಯಾರ್ಥಿಗಳು ಸೇರಿಕೊಂಡಿದ್ದು ಕಾಲೇಜಿನೆಲ್ಲ ನಾವು ಡೆಕೋರೇಷನ್ ಮಾಡಿ ಸ್ಟೂಡೆಂಟ್ಸೇ ಒಂದು ವಾರದಿಂದ ಕೆಲಸ ಮಾಡಬೇಕು. ಪ್ರತಿಯೊಂದು ಕಂಬಗಳಿಗೂ ಅಂದರೆ ನಾವು ಒಂದು ಹಳ್ಳಿ ಮನೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವೆಲ್ಲ ನೋಡ್ಬೋದು, ಚಪ್ಪರ ಎಲ್ಲ ಹಾಕಿ ಹಳ್ಳಿ ಮನೆ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕಾಲೇಜನ್ನು ಡೆಕೋರೇಟ್ ಮಾಡಿದ್ವಿ. ಸೊ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ವರ್ಕ್ ಮಾಡಿದ್ದಾರೆ. ಅದೇ ಥರ ನಮಗೆ ಟೀಚರ್ಸ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಗಣೇಶ ಹಬ್ಬನ ನಾವು ಒಟ್ಟಿನಲ್ಲಿ 3 ದಿನ ನಾವು ಕೂರಿಸ್ತಾ ಇದ್ದೀವಿ. ಇವತ್ತು 2ನೇ ದಿನ. ಅದ್ರ ಜೊತೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದ್ರ ಜೊತೆ ಯಕ್ಷಗಾನ ಕಾರ್ಯಕ್ರಮ ಕೂಡ ನಾವು ಕಾಲೇಜಲ್ಲಿ